ಮಂಗಳೂರಿನಲ್ಲಿ ಮೀನಿನ ಉತ್ಪನ್ನಗಳ ಉತ್ಪಾದನೆಗಾಗಿ ಹೈಟೆಕ್ ಫಿಶ್ ಪಾರ್ಕ್ ಅನ್ನು ಸ್ಥಾಪಿಸಲಾಗುವುದು ಅಂತ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು. ಕರಾವಳಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮೀನನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ಮೀನು ಬಳಕೆಯಾಗಿ ಉಳಿದ ಮೀನು ಹಾಳಾಗದಂತೆ ಶೀತಲೀಕರಣ ಘಟಕದ ಮೂಲಕ ಸಂರಕ್ಷಿಸಿ ನಂತರ ತಂತ್ರಜ್ಞಾನವನ್ನು ಬಳಸಿಕೊಂಡು ಮೀನಿನ ಚಿಪ್ಸ್, ಉಪ್ಪಿನಕಾಯಿ ಮತ್ತು ಇತರ ವಸ್ತುಗಳನ್ನು ಉತ್ಪಾದಿಸಲಾಗುವುದು. ಮೀನುಗಾರಿಕಾ ಕಾಲೇಜು ಬಳಿ ಇದಕ್ಕೆ ಸ್ಥಳ ಗುರುತಿಸಲಾಗುವುದು ಅಂತ ಹೇಳಿದರು. ಮೀನಿನ ಉತ್ಪಾದನೆ ಏನಿದೆ ನಮ್ಮ ಮೀನುಗಾರರಿಗೆ ಹೆಚ್ಚಿನ, ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಇಲ್ಲೇ ಮೀನು ಉತ್ಪಾದನೆ ಆಗೋದು ನಾವು ಹಿಡಿಯೋದು. ಅದಕ್ಕೆ ಒಂದು ಹೈಟೆಕ್ ಪಾರ್ಕ್ನ ಮಾಡಿ ಮೀನು ಉಳಿಯೋದನ್ನ ಡ್ರೈ ಮೀನನ್ನು ಮಾಡಿ ಚಟ್ನಿ, ಉಪ್ಪಿನಕಾಯಿ, ಇತರ ಪದಾರ್ಥಗಳನ್ನು ಮಾಡೋದಕ್ಕೆ ಅದಕ್ಕೊಂದು ಪ್ರಾಜೆಕ್ಟನ್ನು ಅಲ್ಲೇ ಸಬ್ಮಿಟ್ ಮಾಡಿದರೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನು ಶೀಘ್ರದಲ್ಲಿ ಹಂತದಲ್ಲಿ ಉತ್ತಮ ಸ್ಥಾನಕ್ಕೆ, ಯಾಕೆಂತ ಹೇಳಿದ್ರೆ ನಮ್ಮ ದೂರದಿಂದ ಮೀನು ಬರೋದನ್ನು ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ. ನಾವು ಹೆಚ್ಚಿನ ಮೀನನ್ನು ಇಲ್ಲಿ ಹಿಡಿತಾ ಇದ್ದೀವಿ ಬೆಂಗಳೂರು ಭಾಗದಲ್ಲಿ. ಅದನ್ನು ಇಡೀ ಕರ್ನಾಟಕಕ್ಕೆ ಅಲ್ಲ, ದೇಶಕ್ಕೆ ಹೊರಗಡೆ ಕಳಿಸುವಂಥ ಕೆಲಸಗಳನ್ನು ಮಾಡೋದಕ್ಕೆ ಅದಕ್ಕೆ ಒಂದು ಸ್ಪೆಷಲ್ ಒಂದು ಪಾರ್ಕ್ನ ಮಾಡಬೇಕು ಅಂತ ಆಸೆ. ಇಲಾಖೆಯಲ್ಲಿ ಬಾಕಿ ಉಳಿದ ಕಾಮಗಾರಿಗಳನ್ನು ಮಾರ್ಚ್ ಅಂತ್ಯದೊಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಸಂಸದರ ಹಾಗೂ ಶಾಸಕರ ಅನುದಾನ ಇಲಾಖೆಯಲ್ಲಿ ಅನುಷ್ಠಾನವಾಗದೆ ಸಾಕಷ್ಟು ಉಳಿಕೆಯಾಗಿರುವುದು ವಿವಿಧ ಜಿಲ್ಲೆಗಳಿಗೆ ಪ್ರವಾಸಕ್ಕೆ ತೆರಳಿದಾಗ ಕಂಡುಬಂದಿದೆ. ಆದಷ್ಟು ತ್ವರಿತವಾಗಿ ಕಾಮಗಾರಿ ಮುಕ್ತಾಯಗೊಳಿಸುವಂತೆ ಜಿಲ್ಲಾ ಪ್ರವಾಸ ವೇಳೆ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 26 ಕೋಟಿ ರೂಪಾಯಿ ಮೊತ್ತದ ವಿವಿಧ ಕಾಮಗಾರಿಗಳು ಪೂರ್ಣಗೊಳ್ಳಲು ಬಾಕಿ ಇದೆ. ಅದನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಸೂಚಿಸಲಾಗಿದೆ ಅಂತ ಹೇಳಿದರು. ನಾವು ಖೇಲೋ ಇಂಡಿಯಾ ಒಂದು ಪ್ರಾಜೆಕ್ಟ್ ಇದೆ, ಅದು ಈ ಭಾಗಕ್ಕೂ ಒಂದು ಹೆಚ್ಚಿನ ಶಕ್ತಿ ಸ್ಮಾರ್ಟ್ ಸಿಟಿಯಲ್ಲಿ ಇನ್ಕ್ಲೂಡ್ ಆಗಿದೆ. ಅದಕ್ಕೆ ನಮ್ಮ ಶಾಸಕರು ಮತ್ತು ನಮ್ಮ ಈ ಭಾಗದ ಅಧ್ಯಕ್ಷರು ಮತ್ತು ನಮ್ಮ ಸಂಸದರಾದಂಥ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಜಿ ಅವರು ಹೆಚ್ಚಿನ ರೀತಿ ಒತ್ತಡ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ಗೆ. ನಾವು ಕೊಟ್ಟು, ಯಾಕೆಂದರೆ ಈ ಭಾಗದ ವಾತಾವರಣ ಇದೆಯಲ್ಲ, ತುಂಬ ಫೆಸಿಲಿಟಿ ಸಿಗುವಂಥ ವಾತಾವರಣ, ನೀರಿಂದ ಹಿಡಿದು ಕ್ಲೈಮೇಟ್ ಇರೋದು. ಆಮೇಲೆ ಇಲ್ಲಿ ದಾನಿಗಳು ಮುಂದೆ ಬರ್ತವೆ, ಸರ್ಕಾರದ ಹಣನೇ ಕಾಯಲ್ಲ, ದಾನಿಗಳು ಮುಂದೆ ಬರುವಂಥದ್ದು. ಅದಕ್ಕೆ ಹೆಚ್ಚಿನ ರೀತಿ ಶಕ್ತಿ ತುಂಬಬೇಕು ಅಂತೇಳಿ ನಾವು ಇವತ್ತು ರಿವ್ಯೂ ಮೀಟಿಂಗ್ ಮತ್ತು ಈ ಭಾಗಕ್ಕೆ ಆಮೇಲೆ 20 ಕಾಮಗಾರಿಗಳನ್ನು ಭೂಮಿ ಪೂಜೆ ಮಾಡುವಂಥದ್ದು ಇವೆಲ್ಲ ಕಾರ್ಯಕ್ರಮ ಇದು. ಪ್ರತಿಯೊಂದು ಜಿಲ್ಲೆಗೂ ನಾವು ಈಗ ಮುಗಿದ ತಕ್ಷಣ ಉಡುಪಿ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ವೇದವ್ಯಾಸ್ ಕಾಮತ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ್ ಹೆಗ್ಡೆ ಜೊತೆಗಿದ್ರು.